ಸೇನಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಹುತಾತ್ಮರಾದ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಉಡುಪಿಯ ಚಿರಕಾಡು ಹುತಾತ್ಮ ಸೈನಿಕರ ಯುದ್ಧ ಸ್ಮಾರಕದಲ್ಲಿ ಶಾಸಕ ರಘುಪತಿ ಭಟ್ ಅವರು ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಕೊಯ್ಲಾಡಿ ಸುರೇಶ್ ನಾಯಕ್, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಘವೇಂದ್ರ ಗಿಣಿ, ಸಿಸ್ಟರ್ ಪ್ರೀತಿ ಕ್ರಾಸ್ತಾ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ನಮ್ಮ ಹೆಚ್ಚಿನ ಪ್ರಧಾನಿ ಮೋದಿಯವರು ಏನು CDS ಅನ್ನು ನೇಮಕ ಮಾಡುವಂಥ ಒಂದು ಒಳ್ಳೆಯ ನಿರ್ಧಾರ ಮಾಡಿದ ಮೇಲೆ ಅವರಿಗೆ ತುಂಬ ಅರ್ಹ ವ್ಯಕ್ತಿಯಾಗಿದ್ದಂಥದ್ದು ಬಿಪಿನ್ ರಾವತ್ ಅವರು. ಹಾಗಾಗಿ ನಮ್ಮ ದೇಶದ ಇತಿಹಾಸದಲ್ಲೇ ಪ್ರಥಮ CDS ಆಗಿ ಬಿಪಿನ್ ರಾವತ್ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನಾನು ಅವರ ಚರಿತ್ರೆಯನ್ನು ನೋಡ್ತಾ ಇದ್ದೆ. ಅವರ ಕುಟುಂಬವೇ ಸೈನಿಕರ ಕುಟುಂಬದಿಂದ ಬಂದಂಥದ್ದು. ಅವರ ತಂದೆಯು ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು, ಸೈನ್ಯದ ಶಿಕ್ಷಣವನ್ನು ಪಡೆದಂಥವರು, ಸೈನ್ಯದ ಶಾಲೆಯಲ್ಲಿ ಯೂನಿವರ್ಸಿಟಿಯಲ್ಲಿ ಕಲಿತಂಥವರು ಮತ್ತು ಸೈನ್ಯದಲ್ಲಿ ವಿವಿಧ ಹುದ್ದೆಗಳನ್ನು ಮಾಡಿ ವಿಶೇಷವಾಗಿ ನಾವೆಲ್ಲರೂ ಅಭಿಮಾನ ಪಡ್ಕೊಂಡಂಥ ಏನು ಸರ್ಜಿಕಲ್ ಸ್ಟ್ರೈಕ್ನ ಒಂದು ದೊಡ್ಡ ರೂವಾರಿಯಾಗಿದ್ದಂಥವರು. ಅದರಿಂದಲೇ ಅವರು ದೇಶದಲ್ಲಿ ತುಂಬ ಪ್ರಖ್ಯಾತಿಯಾಗಿ ಮೋದಿಯವರನ್ನು ಪ್ರಥಮ CDS ಆಗಿ ಮಾಡಿದ್ದಾರೆ. ಪ್ರಾಯಶಃ ನಿನ್ನೆ ಅವರು ಕರ್ತವ್ಯದಲ್ಲಿರುವಂಥ ಸಂದರ್ಭದಲ್ಲೇ ನಮ್ಮನ್ನು ಅಗಲಿದ್ದಾರೆ. ಅದೊಂದು ರೀತಿಯ ವೀರಮರಣ ಅಂತ ನಾನು ಭಾವಿಸ್ತಾ ಇದ್ದೆ. ಅಂದರೆ ಅವರು ಸೈನ್ಯದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಸೈನಿಕರಿಗೆ ಯುದ್ಧದ ಕಾಲದಲ್ಲಿ ಮರಣ ಆದರೂ ಅದು ವೀರಮರಣ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.